ವೀಕ್ಷಕರೇ, ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಡಿಸೀಸ್. ಈ ಒಂದು ಅಕ್ಟೋಬರ್ ಮಂತನ್ನು ನಾವು ಬ್ರೆಸ್ಟ್ ಕ್ಯಾನ್ಸರ್ ಮಂತ್ ಆಗಿ ಕರೆಯಲಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಮಹಿಳೆಯರ ಒಂದು ಸಮಸ್ಯೆಯ ಕುರಿತಾಗಿ, ಅದರಲ್ಲೂ ENT ಸಮಸ್ಯೆಯ ಕುರಿತಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿನ ENT ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವಿನಯ್ ರಾವ್ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾನು ಹೇಳಿದೆ ಈ ಒಂದು ಅಕ್ಟೋಬರ್ ಮಂತ್ ಅನ್ನ ಬ್ರೆಸ್ಟ್ ಕ್ಯಾನ್ಸರ್ ಮಂತ್ ಅನ್ನಾಗಿ ಆಚರಿಸಲಾಗುತ್ತೆ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನುವಂಥದ್ದು? ಈ ಮಂತಲ್ಲಿ ಆ್ಯಕ್ಚುಲಿ ಜಾಸ್ತಿ ನಾವು ವುಮೆನ್ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಮತ್ತು ಇಡೀ ವರ್ಷ ನಾವೇನಾದರೂ ಒಂದು ಪ್ರೋಗ್ರಾಮ್ ಆಗಿ ಬೇರೆ ಬೇರೆ ರೀತಿ ಮೆಡಿಕಲ್ ಪ್ರಾಬ್ಲಮನ್ನು ಅಡ್ರೆಸ್ ಮಾಡ್ತಾ ಇರ್ತೀವಿ. ಸೊ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ವಿಮೆನ್ ರಿಲೇಟೆಡ್ ಇಶ್ಯೂಸ್ ಮತ್ತು ಅವ್ರದ್ರಲ್ಲಿ ಯಾವುದೆಲ್ಲ ಪ್ರಾಬ್ಲಮ್ ಕಂಡುಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ವಿಚಾರಿಸ್ತೀವಿ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ENT ಪ್ರಾಬ್ಲಮ್ಸ್ ಇನ್ ವೆಮೆನ್ ಅನ್ನುವಂತಹ ಒಂದು ವಿಚಾರ. ಮೊದಲನೇದಾಗಿ ENT ಇಯರ್ಸ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಡಿಸೀಸ್ ಬಗ್ಗೆ ನೀವೇನು ಹೇಳ್ತೀರಾ? ಅದು ಸಾಮಾನ್ಯವಾಗಿ ಮಹಿಳೆಯರಲ್ಲೇ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತೆ ಅನ್ನುವಂತಹ ವಿಚಾರ ಆದರೆ ಯಾವ ಒಂದು ಡಿಸೀಸ್ ಅನ್ನ ನೀವು ಫಸ್ಟ್ ಹೇಳ್ಬೋದು ಅಂತ? ನೋಡಿ, ಹೆಚ್ಚಾಗಿ ನಮ್ಮದು ಕಿವಿದು ಮೇನ್ ಯೂಸ್ ಅಂದರೆ ಕಿವಿ ಕೇಳಲಿಕ್ಕೆ ನಾವು ಮತ್ತು ಯಾವುದೋ ಒಂದು ಕಾರಣದಲ್ಲಿ ನಮಗೆ ಕಿವಿ ಕೇಳಲ್ಲ ಅಂದರೆ ಒಂಥರ ಎಲ್ರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ. ಎಲ್ಲ ರೀತಿ ಒಂದು ಕಾಮನ್ ಪ್ರಾಬ್ಲಮ್ಸ್ ಇರ್ತವೆ. ಬಟ್ ಹೆಂಗಸರಲ್ಲಿ ಒಂದು ಸ್ಪೆಷಲಿ ಒಂದು ಓಟೋಸ್ಕ್ಲಿರೋಸಿಸ್ ಅಂತ ಎಕ್ಸ್ಕ್ಲೂಸಿವ್ಲಿ ಹೆಂಗಸರಲ್ಲಿ ನಮಗೆ ನೋಡ್ಲಿಕ್ಕೆ ಬರುತ್ತೆ. ಗಂಡಸರಲ್ಲಿ ಕೂಡ ಬರುತ್ತೆ, ಬಟ್ ತುಂಬ ಕಡಿಮೆ. ಹೆಚ್ಚಾಗಿ ಒಂದು 30-40 ವರ್ಷದ ಮಹಿಳೆಯರು ಅವರಿಗೆ ಸ್ವಲ್ಪ ಕೆಲವು ಸತಿ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರುತ್ತೆ. ಅಂದರೆ ಮುಂಚೆ ಅವರು ತಾಯಿ ಇಲ್ಲಾಂದರೆ ಅಜ್ಜಿ ಯಾರಿಗಾದ್ರೂ ಸಿಮಿಲರ್ ಪ್ರಾಬ್ಲಮ್ ಇದ್ದಿರುತ್ತೆ. ಅದರಲ್ಲಿ ನಮ್ಮದು ಕಿವಿ ಒಳಗಡೆ ಚಿಕ್ಕ ಚಿಕ್ಕ ಮೂಳೆಗಳಿರ್ತವೆ. ಅದು ಮೂಳೆ ತನ್ನಷ್ಟಿಗೆ ಒಂದು ಪಾಯಿಂಟ್ ಆದಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗ್ತಾ ಬಂದಾದಮೇಲೆ ಕಿವಿ ಸಡನ್ಲಿ ಕೇಳಲಿಕ್ಕೆ ಕಡಿಮೆ ಆಗುತ್ತೆ. ಇವಾಗ 30-40 ವರ್ಷದಲ್ಲಿ ಯಾವುದಾದ್ರೂ ಒಬ್ಬರಿಗೆ ಕಿವಿ ಕೇಳೋದು ಕಡಿಮೆ ಆದರೆ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗುತ್ತೆ. ಕೆಲವರಿಗೆ ಬೇರೆ ರೀತಿ ಪ್ರಾಬ್ಲಮ್ ಇರುತ್ತೆ, ಕಿವಿ ಸೋರ್ತಾ ಇರುತ್ತೆ, ಇಲ್ಲಾಂದರೆ ಯಾವುದೋ ಒಂದು ಕಾರಣದಲ್ಲಿ ಏನಾದರೂ ಆಗಿ ಕಿವಿಗೆ ಏನಾದರೂ ಏಟು ಬಿದ್ದಿದ್ರೆ ಅವಾಗ ಕೂಡ ಕಿವಿ ಕೇಳೋದು ಕಡಿಮೆ ಆಗುತ್ತೆ. ಮತ್ತು ಏನೂ ಕಾರಣ ಇಲ್ಲಾದರೆ ಸಡನ್ಲಿ ಕಿವಿ ಕೇಳೋದು ಕಡಿಮೆ ಆದರೆ ಅದು ಒಂದು 30-40 ಇಯರ್ಸ್, ಅದು ಒಂದು ಇಂಪಾರ್ಟೆಂಟ್ ಏಜ್. ಆ ಟೈಮಲ್ಲಿ ಹೆಚ್ಚಾಗಿ ಹೆಂಗಸರಲ್ಲಿ ಇದೊಂದು ಸಮಸ್ಯೆ ನೋಡ್ಲಿಕ್ಕೆ ಬರ್ತದೆ. ಇದಕ್ಕೆ ನಾವು ಕ್ಲಿನಿಕಲ್ಲಿ ನಾವು ಡಿಟೆಕ್ಟ್ ಮಾಡ್ಬೋದು. ಕೆಲವು ಟೆಸ್ಟ್ ಎಲ್ಲ ಇರ್ತದೆ. ಒಂದು ಸತಿ ಒಂದು ಮಹಿಳೆಯರು ಏನಾದರೂ ಈ ಸಮಸ್ಯೆ ಒಟ್ಟಿಗೆ ಬಂದಿದ್ದ ತಕ್ಷಣ ನಾವು ಫಸ್ಟ್ ಅದೇ ಅನ್ಕೋತೀವಿ, ಇಟ್ಸ್ ಮೋರಲೆಸ್ ಇದೆ ಇರ್ಬೋದು ಅಂತ. ಸೊ ಅದಕ್ಕೆ ಕೆಲವು ಟೆಸ್ಟ್ ಎಲ್ಲ ಮಾಡಿ ನಾವು ಪತ್ತೆ ಹಿಡಿತೀವಿ. ಮತ್ತು ಅದಕ್ಕಾಗಿ ಕೆಲವು ಟ್ರೀಟ್ಮೆಂಟ್ ಎಲ್ಲ ಇದ್ದಾವೆ. ಹೆಚ್ಚಾಗಿ ಶಸ್ತ್ರಚಿಕಿತ್ಸೆಯಲ್ಲಿ ಅದನ್ನು ಗುಣ ಮಾಡಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಕೆಲವರು ಮುಂದೆ ಬರಲ್ಲ, ಅವ್ರಿಗೆ ಸರ್ಜರಿ ಅಂದರೆ ಸ್ವಲ್ಪ ಭಯ ಇರುತ್ತೆ. ಅಂಥವ್ರಿಗೆ ನಾವು ಕೆಲವು ಸತಿ ಮಷೀನ್ ಇಟ್ಟು ಕೂಡ ಗುಣ ಮಾಡ್ತೀವಿ. ಸೊ ಇದೊಂದು ಎಕ್ಸ್ಕ್ಲೂಸಿವ್ಲಿ ವಿಮೆನಲ್ಲಿ ಬರುತ್ತೆ, ಓಟೋಸ್ಕ್ಲಿರೋಸಿಸ್ ಅಂತ. ಅದ್ರ ಬಗ್ಗೆ ತುಂಬ ಆನ್ಲೈನ್ ಮತ್ತು ಬೇರೆ ಕಡೆ ಎಲ್ಲ ತುಂಬ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಇದೆ. ಬಟ್ ನಾವು ಜಾಸ್ತಿ ಏನು ಹೇಳ್ತೀವಿ ಅಂದರೆ ಇದು ಒಂದು ಏಜ್ ಗ್ರೂಪಲ್ಲಿ ಇಂಥದ್ದೇನೋ ಸಮಸ್ಯೆ ಬಂದಿದ್ದ ತಕ್ಷಣ ಹೆಂಗಸರು ಸ್ಪೆಷಲಿ ಅವ್ರು ಒಂಥರ ಹೀಗೆ ವಿಡ್ರಾ ಆಗ್ತಾರೆ, ಸೋಷಿಯಲ್ ಎಷ್ಟು ಆ್ಯಕ್ಟಿವ್ ಇರಲ್ಲ, ಮತ್ತು ಒಂಥರ ಅದಕ್ಕೆ ಬೇರೆ ರೀತಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂಥರ ಮೆಂಟಲ್ ಸ್ಟ್ರೆಸ್ ಕೂಡ ಬರುತ್ತೆ ಇದರಿಂದ. ಸೊ ಹಾಗೆ ಈ ಏಜ್ ಗ್ರೂಪಲ್ಲಿ ಏನಾದರೂ ಹಾಗೆ ಸಮಸ್ಯೆ ಇದ್ದರೆ ತಕ್ಷಣವಾಗಿ ಇಮಿಡಿಯೇಟ್ಲಿ ಬಂದು ಒಬ್ಬರು ENT ಸ್ಪೆಷಲಿಸ್ಟನ್ನು ಭೇಟಿಯಾಗಿ ಕರೆಕ್ಟಾಗಿ ಒಂದು ಅಡ್ವೈಸ್ ತೊಗೊಳ್ಳೋದು ಒಳ್ಳೆಯದು. ಓಕೆ, ಈಗ ನೀವು ಹೇಳಿರೋದು ಮೆಷಿನ್ ಇಡೋದು ಅಂತ, ಅದರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಮೆಷಿನ್ ಅಂದರೆ ತುಂಬ ಜನಕ್ಕೆ ಸ್ವಲ್ಪ ಭಯ ಇರುತ್ತೆ, ಮೆಷಿನ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ, ಅದರ ಬಗ್ಗೆ? ಮಷೀನ್ ಅಂದರೆ ನಾವು ಅಷ್ಟೇ ಹೇಳೋದು, ಮಷಿನ್ ಎಲ್ಲ ಮಷಿನ್ ಒಂದೇ ಥರ ಇರಲ್ಲ. ಈಗಂದ್ರೆ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಒಂದೊಂದು ಮಷೀನ್ ತುಂಬ ಚಿಕ್ಕದಿರುತ್ತೆ, ಕಣ್ಣಿಗೂ ಕೂಡ ಕಾಣಲ್ಲ, ಮತ್ತು ಅಬ್ಸಲ್ಯೂಟ್ಲಿ ಸೇಫ್ ಇರುತ್ತೆ. ಅದಕ್ಕೆ ಎಷ್ಟು ಬೇಕಾದ್ರೆ ಯೂಸ್ ಕೂಡ ಮಾಡ್ಬೋದು. ಮತ್ತು ಮಷೀನ್ ಅಂದರೆ ಅದೊಂದು ಆಪ್ಷನ್. ನಾನೇನು ಹೇಳಿದೆ ಇಲ್ಲ, ಓಟೋಸ್ಕ್ಲಿರೋಸಿಸಲ್ಲಿ ಅದರಲ್ಲಿ ಮಷೀನ್ ಕೂಡ ಇಡ್ಬೋದು, ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸ್ಬೋದು. ಸೊ ಯಾವುದು ಅವ್ರಿಗೆ ಸರಿ ಅನಿಸುತ್ತೆ ಹಾಗೆ ಅದಕ್ಕೆ ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡ್ಬೋದು. ಅದರ ಮಟ್ಟಿಗೆ ಕೆಲವೊಂದು ಬೇರೆ ರೀತಿ ಪ್ರಾಬ್ಲಮ್ ಕೂಡ ಇರ್ತವೆ ಹೆಂಗಸರಲ್ಲಿ. ಓಟೋಸ್ಕ್ಲಿರೋಸಿಸ್ ಆ ರೀತಿಯೇ ಒಂದು ಕೆಲವು ಸತಿ ಕಿವಿ ತಮಟೆದಲ್ಲಿ ಒಂದು ದೊಡ್ಡ ಬಟ್ಟೆ ಆಗುತ್ತೆ, ಅದರಲ್ಲಿ ಹೆಚ್ಚಾಗಿ ಕಿವಿ ಕೇಳೋದು ಕೂಡ ಕಡಿಮೆ ಆಗುತ್ತೆ. ಗಂಡಸರದಲ್ಲಿ ಹೆಂಗಸರಲ್ಲಿ ಇಬ್ಬರದಲ್ಲಿ ನೋಡ್ಲಿಕ್ಕೆ ಬರ್ತದೆ. ಆದರೆ ನಾವೇ ನೋಡ್ತೇವೆ ಅಂದರೆ ಕೆಲವು ಸತಿ ನಮ್ಮದು
ದೇಶದಲ್ಲಿ ಹೆಚ್ಚಾಗಿ ನಮ್ಮದು ರೂರಲ್ ಏರಿಯಾದಲ್ಲೆಲ್ಲ ಹೆಂಗಸರು ಒಂದು ಫೋರ್ ಫ್ರಂಟಲ್ಲಿ ಬರಲ್ಲ, ಮನೆ ನಡೆಸಲಿಕ್ಕೆಲ್ಲ ಮುಂದ್ಗಡೆ ಬರಲ್ಲ. ಅವ್ರು ಎಷ್ಟಿದ್ರೂ ಮನೆ ಒಳಗಡೆನೇ ಇರ್ತಾರೆ. ಮತ್ತು ಕೆಲವು ಸತಿ ಡೊಮೆಸ್ಟಿಕ್ ವೈಲೆನ್ಸ್ ಕೂಡ ಇರುತ್ತೆ. ಸೊ ಇಂಥದ್ರಲ್ಲಿ ಕೆಲವು ಸತಿ ಅವ್ರಿಗೆ ಒಂದು ಟ್ರೊಮ್ಯಾಟಿಕ್ ಪರ್ಫರೇಷನ್ ಆಗ್ಬೋದು. ಟ್ರೊಮ್ಯಾಟಿಕ್ ಅಂದರೆ ಯಾವುದೋ ಒಂದು ಏಟು ಬಿದ್ದಿದ್ದಕ್ಕೆ ಕಿವಿ ತಮಟೆಲಿ ಹೊಟ್ಟೆ ಆಗೋದು. ಅದಕ್ಕೆ ಹೆಚ್ಚಾಗಿ ಗೊತ್ತಾಗಲ್ಲ. ಕೆಲವು ಸತಿ ಅವ್ರು ಬಂದು ಹೇಳ್ತಾರೆ ಗಂಡ ಹೊಡೆದ, ಅಪ್ಪ ಹೊಡೆದ ಅಂತ. ಬಟ್ ಆಗಿದ್ದಾಯಿತು. ಬಟ್ ಇವಾಗ ಮುಂದೆ ಸಮಸ್ಯೆ ಬಂದಾದರೂ ಟ್ರೊಮ್ಯಾಟಿಕ್ ಪರ್ಫರೇಷನ್ ಆಗಿ ಕಿವಿ ಕೇಳೋದು ಕಡಿಮೆ ಆಗುತ್ತೆ. ಸೊ ಇದು ಕೂಡ ಇದೊಂದು ಅವಾಯ್ಡಬಲ್ ಸಿಚುವೇಶನ್ ಅಂತ ಹೇಳ್ಬೋದು. ಬಟ್ ನಮ್ಮದು ಸೋಷಿಯಲ್ ಸ್ಟ್ರಕ್ಚರ್ ಹೇಗಿದೆ ಅಂದರೆ ನಮಗೆ ಹೇಳಲಿಕ್ಕಾಗಲ್ಲ. ಸೊ ಹೆಚ್ಚಾಗಿ ಅದೊಂದು ಪಾಪ್ಯುಲೇಷನ್ ವಲ್ನರಬಲ್ ಪಾಪ್ಯುಲೇಷನ್ ಇರುತ್ತೆ. ಸೊ ಅವರು ಕೂಡ ಈ ಪ್ರಾಬ್ಲಮೆಟಿಕ್ ಬರ್ತಾರೆ. ಸೊ ಇದು ಎರಡೂ ಪ್ರಾಬ್ಲಮ್ಸ್ ಹೆಚ್ಚಾಗಿ ಹೆಂಗಸರಲ್ಲಿ ನೋಡ್ಲಿಕ್ಕೆ ಬರ್ತದೆ. ಮತ್ತು ಬೋತ್ ಆರ್ ಟ್ರೀಟಬಲ್. ಓಕೆ. ಇನ್ನು ಈ ಕಿವಿಯಲ್ಲಿ ನೀವು ಕಿವಿ ಸೋರುದು ಅಂತ ಹೇಳಿದರೆ, ಮತ್ತು ಕಿವಿಯಲ್ಲಿ ಶಬ್ದ ಬರುವುದು ಅನ್ನುವಂಥ ಏನಾದರೂ ಇದೆಯಾ? ಆ ಥರ ಏನಾದರೂ ಇದೆಯಾ ಅಂತ? ಹೌದು. ಕೆಲವ್ರಿಗೆ ತನ್ನಷ್ಟಿಗೆ ಕಿವಿಯಲ್ಲಿ ಒಂದು ಹೀಗೇನು ಗಂಟಿ ಬಾರದಂಗೆ ಒಂದು ಬಾರಿಸ್ದಂಗೆ ಒಂದು ಶಬ್ದ ಬರುತ್ತೆ. ಅವರು ಹೆಚ್ಚಾಗಿ ಹೇಳ್ತಾರೆ ಹಾಗೆ. ನಾವು ಸುಮ್ಮನೆ ಕೂತಿರಬೇಕಿದ್ರೆ ಸಡನ್ಲಿ ಏನೋ ಕಿವಿಯಲ್ಲಿ ಶಬ್ದ ಬರ್ತಾ ಇದೆ ಅಂತ. ಎಲ್ಲದ್ರಲ್ಲಿ ಬರುತ್ತೆ. ಬಟ್ ಹೆಂಗಸರಲ್ಲಿ ಕೆಲವು ಕಂಡೀಷನಲ್ಲಿ ಹೆಚ್ಚಾಗಿ ಬರುತ್ತೆ. ನಾವು ಹೆಂಗಸರಲ್ಲಿ ಒಂದು ಅನೀಮಿಯಾ ತುಂಬ ಜಾಸ್ತಿ ಇರುತ್ತೆ. ಅಂದರೆ ದೇಹದಲ್ಲಿ ರಕ್ತದ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮದು ಸ್ವಲ್ಪ ಹೈಪರ್ ಮೆಟಬಾಲಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ಇದ್ದಿದ್ದು ರಕ್ತನ ಸಂಚಾರಣೆ ಜಾಸ್ತಿ ಆಗುತ್ತೆ. ಸೊ ಆ ಸಿಚುವೇಷನಲ್ಲಿ ಕೆಲವು ಸತಿ ಕಿವಿದು ರಕ್ತ ಸಂಚಾರಣೆ ಜಾಸ್ತಿ ಆಗಿದ್ದಕ್ಕೆ ಅದರಲ್ಲಿ ಶಬ್ದ ಬರ್ತದೆ, ಟಿನಿಟಸ್ ಅಂತ ಹೇಳ್ತೀವಿ. ಅದು ಹೆಂಗಸರಲ್ಲಿ ಜಾಸ್ತಿ ಇರುತ್ತೆ. ಅದರ ಒಟ್ಟಿಗೆ ಕೆಲವು ಸತಿ ಬೇರೆ ಕಂಡೀಷನ್ ಇರ್ತವೆ. ಮತ್ತು ಡ್ಯೂರಿಂಗ್ ಸರ್ಟನ್ ಟೈಮ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಮೆಟಬಾಲಿಕ್ ಸ್ಟೇಟ್ ಇದ್ದಿದ್ದಕ್ಕೆ ಅವ್ರದ್ರಲ್ಲಿ ಕೂಡ ಇದು ಬರುತ್ತೆ. ಇದೆಲ್ಲ ಕೆಲವು ಸತಿ ಫಿಸಿಯೋಲಾಜಿಗೆ ನಾರ್ಮಲ್ ಇರುತ್ತೆ, ಕೆಲವು ಸತಿ ಏನಾದರೂ ಒಂದು ಕಾಯಿಲೆ ಕೂಡ ಇರ್ಬೋದು. ಬಟ್ ಈ ರೀಸನ್ಸ್ ಟಿನಿಟಸ್ ಸ್ವಲ್ಪ ಹೆಂಗಸರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತೆ. ಇನ್ನು ಸಾಮಾನ್ಯವಾಗಿ ಕಿವಿಯಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ತಲೆ ತಿರುಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೋಡಿ, ಕಿವಿ ತಲೆ ತಿರುಗೋದು ಸುಮಾರಷ್ಟು ಕಾರಣದಿಂದ ತಿರುಗ್ತವೆ. ಹೆಚ್ಚಾಗಿ ನಾವು ಒಂದಿರುತ್ತೆ ಹೆಂಗಸರದಲ್ಲಿ, ಜಸ್ಟ್ ನಾವು ವುಮೆನ್ ರಿಲೇಟೆಡ್ ನೋಡಬೇಕಿದ್ರೆ ವರ್ಟಿಜಿನಸ್ ಮೈಗ್ರೇನ್ ಅಂತ ಹೇಳ್ತೀವಿ ನಾವು. ಮೈಗ್ರೇನ್ ಎಲ್ರಿಗೂ ತುಂಬ ಅದ್ರ ಬಗ್ಗೆ ಐ ಥಿಂಕ್ ಮೋರಲೆಸ್ ನೀವು ನಿಮ್ಮದೇ ಅಕ್ಕಪಕ್ಕ ಫ್ರೆಂಡ್ ಸರ್ಕಲ್ ಅಂದರೆ ಕೇಳಿದರೆ ಯಾರಾದರೂ ಒಬ್ಬರು ಮೈಗ್ರೇನ್ ಬಗ್ಗೆ ಹೇಳ್ತಾರೆ. ಅಷ್ಟು ಕಾಮನ್ ಉಂಟು. ಮತ್ತು ಕೆಲವು ಸತಿ ನಾವು ವರ್ಟಿಜಿನಸ್ ಮೈಗ್ರೇನ್ ಕೂಡ ಹೇಳ್ತೀವಿ. ಅದರಲ್ಲಿ ಸಿಕ್ಕಾಪಟ್ಟೆ ತಲೆ ನೋವುದು ಮತ್ತು ಒಂಥರ ತಲೆ ತಿರುಗೋದು ಅದರ ಒಟ್ಟಿಗೆ. ಅದು ಅಗೇನ್ ಹೆಂಗಸರಲ್ಲಿ ಜಾಸ್ತಿ ಬರುತ್ತೆ ಕಂಪೇರ್ ಟು ಮೆನ್. ಈವನ್ ನಿಮ್ಮದು ಕೆಲವು ಸತಿ ಕಿವಿ ಒಳಗಡೆ ಸೂಕ್ಷ್ಮ ನರಗಳೆಲ್ಲ ಇರ್ತವೆ. ಅದಕ್ಕೆಲ್ಲ ಕೂಡ ಡ್ಯಾಮೇಜ್ ಆದರೆ ತಲೆ ತಿರುಗೋದು ಅದೆಲ್ಲ ಇರುತ್ತೆ. ಬಟ್ ಹೆಂಗಸರದ್ರಲ್ಲಿ ಹೆಚ್ಚಾಗಿ ಮೈಗ್ರೇನ್ ಅಸೋಸಿಯೇಟೆಡ್ ಬಟ್ಟೆಗೂ ಜಾಸ್ತಿ ಇರುತ್ತೆ. ಯಾಕಂದರೆ ಅದರಲ್ಲಿ ರಿಲೇಟಿವ್ಲಿ ಮೈಗ್ರೇನ್ ಇನ್ಸಿಡೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಮೈಗ್ರೇನ್ ಬರೋದು ಹೆಚ್ಚಾಗಿ ಸ್ಟ್ರೆಸ್, ಮತ್ತು ಅವ್ರಿಗೆ ಬೋತ್ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಅಷ್ಟು ಅವ್ರು ತೋರಿಸ್ಕೊಳ್ಳಲ್ಲ. ಬಟ್ ನೀವು ಸ್ವಲ್ಪ ನಮ್ಮದು ಸೊಸೈಟಿಯಲ್ಲಿ ಮತ್ತು ಫ್ಯಾಮಿಲಿ ಸ್ಟ್ರಕ್ಚರ್ ನೋಡೋಕ್ಕೆ ಹೋದರೆ ವಿಮೆನ್ ಆರ್ ಎಟ್ ಸ್ಟ್ರೆಸ್ ಹೇಳ್ಬೋದು ನೀವು, ಆ್ಯಟ್ ಎವ್ರಿ ಲೆವೆಲ್. ಸೊ ಅದಕ್ಕಾಗಿ ಅವ್ರ ಸ್ಟ್ರೆಸ್ ಇಂಡ್ಯೂಸ್ಡ್ ಇಶ್ಯೂಸ್ ಮತ್ತು ಸ್ಟ್ರೆಸ್ ಇಂಡ್ಯೂಸ್ಡ್ ಮೈಗ್ರೇನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಮೈಗ್ರೇನ್ ಜಾಸ್ತಿ ಆಗ್ತಾ ಸ್ವಲ್ಪ ವರ್ಟಿಜಿನಸ್ ಮೈಗ್ರೇನ್ ಅಂತ ಹೇಳ್ತೀವಿ. ಅದರಲ್ಲಿ ನೀವು ಹೇಳ್ದಂಗೆ ಗಿಡಿನೆಸ್ ಕೂಡ ಇರುತ್ತೆ, ಅಂದರೆ ತಲೆ ತಿರುಗೋದು ಇದೆಲ್ಲ ಬರುತ್ತೆ. ಓಕೆ. ಈಗ ಕಿವಿ ಬಗ್ಗೆ ಹೇಳಿದರೆ ಇನ್ನು ನೆಕ್ಸ್ಟ್ ಬರೋದು ನಮಗೆ ನೋಸ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಸಲ್ಲಿ ಅಂದರೆ ಸಾಮಾನ್ಯವಾಗಿ ಕೆಲವೊಂದ್ಸಲ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ, ಬ್ಲೀಡಿಂಗ್ ಆಗುತ್ತೆ, ನೇಸಲ್ ಬ್ಲೀಡಿಂಗ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ನೋಡಿ, ನಮಗೆ ಒಂದು ಏನಾದರೂ ರಕ್ತ ಎಲ್ಲಿಂದಾದರೂ ಕಿವಿ ಮೂಗು ಬೈಂದ ಏನಾದರೂ ಹೊರಗಡೆ ಬಂದು ನೋಡೋರಿಗೆ ಮತ್ತು ಅನುಭವಿಸೋರಿಗೆ ತುಂಬ ಒಂಥರ ಹೀಗೆ ಮನಸ್ಸಿಗೆ ಒಂಥರ ನಮ್ಗೆ ಧಕ್ಕೆ ಇದ್ದಂಗೆ ಹತ್ರ. ಅದು ತುಂಬ ಇಟ್ಸ್ ನಾಟ್ ಅ ಪ್ಲೆಸೆಂಟ್ ಸೀನ್. ಅವಾಗ ಸ್ವಲ್ಪ ರಕ್ತ ಬಂದರೂ ಕೂಡ ಒಂಥರ ಮನಸ್ಸಲ್ಲಿ ತುಂಬ ಭಯ ಕೂಡ ಆಗುತ್ತೆ. ಮತ್ತು ಏನು ಮಾಡಬೇಕು ಅಂತ ಒಂಥರ ವಿಚಾರಣೆ ಕೂಡ ಬರುತ್ತೆ. ಹೆಂಗಸರಲ್ಲಿ ಕೆಲವು ಸತಿ ಅವರು ಜಾಸ್ತಿ ಹೊರಗಡೆ ಎಲ್ಲ ಬಿಸಿಲೆಲ್ಲ ಕೆಲಸ ಮಾಡಬೇಕಿದ್ರೆ ನಮ್ಮದು ಮೂಗು ಒಳಗಡೆ ಎಲ್ಲ ಡ್ರೈನೆಸ್ ಜಾಸ್ತಿ ಇರುತ್ತೆ, ಒಣಗೋಗುತ್ತೆ. ಆವಾಗ ಅವ್ರದ್ರಲ್ಲಿ ಸ್ವಲ್ಪ ಹೀಗೆ ರಕ್ತ ಎಲ್ಲ ಬ್ಲೀಡಿಂಗ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈವನ್ ಕೆಲವು ಸತಿ ಅವ್ರಿಗೆ ಡ್ಯೂರಿಂಗ್ ಡ್ಯೂರಿಂಗ್ ಅಂದರೆ ನಮ್ಮದು ಪೀರಿಯಡ್ಸ್ ಟೈಮಲ್ಲಿ ಆವಾಗ ಕೂಡ ಅವ್ರಿಗೆ ಸ್ವಲ್ಪ ಎಕ್ಸೆಸಿವ್ ಬ್ಲೀಡಿಂಗ್ ಚಾನ್ಸಸ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಏನಾದರೂ ತಾಗಿದ್ರೆ, ಮೂಗು ಏನಾದರೂ ಏಟು ಬಿದ್ದರೆ ಬ್ಲೀಡಿಂಗ್ ಆಗೋ ಜಾಸ್ತಿ ಇರುತ್ತೆ.
ಈವನ್ ಅವ್ರಿಗೆ ಸೈನಸೈಟಿಸ್ ಇಶ್ಯೂಸ್ ಅಂತ ಇರ್ತವೆ ನೋಸಲ್ಲಿ, ಮತ್ತು ಎಲರ್ಜಿ ಇಶ್ಯೂಸ್ ಇರ್ತವೆ. ಅದು ಕೂಡ ಅವ್ರಿಗೆ ಮೆನ್ ಕಂಪೇರ್ ಮಾಡಿದ್ರೆ, ಗಂಡಸರು ಕಂಪೇರ್ ಮಾಡಿದ್ರೆ ಹೆಂಗಸದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೂ ಕೂಡ ಕೆಲವು ಸತಿ ಅವ್ರದ್ದು ವರ್ಕ್ ಪ್ಯಾಟರ್ನ್ ನೋಡಿದ್ರೆ ಅವರು ಮನೆ ಕೆಲಸನೂ ಮಾಡ್ತಾರೆ, ಹೊರಗಡೆನೂ ಹೋಗ್ತಾರೆ. ಇಷ್ಟೆಲ್ಲ ಮಾಡಬೇಕಿದ್ರೆ ಕೆಲವು ಸತಿ ಅವರು ತಮ್ಮ ಹೆಲ್ತ್ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡು ಬಿಡ್ತಾರೆ. ಅಂಥ ಪರಿಸ್ಥಿತಿಲಿ ಅವ್ರಿಗೆ ಎಲರ್ಜಿ, ನೇಸಲ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರ್ತದೆ. ಈವನ್ ಸೈನಸೈಟಿಸ್, ಹೆಡೇಕ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಇವಾಗ ನಮ್ಮದು ರೂರಲ್ ಏರಿಯಾದಲ್ಲಿ, ಹಳ್ಳಿದ್ರಲ್ಲಿ, ಅಲ್ಲಿ ಬೇರೆ ರೀತಿ ನಾವು ಕಾಯಿಲೆ ಎಲ್ಲ ನೋಡ್ತೀವಿ. ಕೆಲವರು ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಾರೆ, ಮತ್ತು ಅವ್ರ ಹಸುಗೆಲ್ಲ ಸ್ನಾನ ಮಾಡಿಸ್ಲಿಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಕೆಲವು ಸತಿ ಬಂದು ಅಲ್ಲಿಂದ ಅದು ನೀರು ಕಾಂಟ್ಯಾಕ್ಟ್ ಬಂದಿದ ತಕ್ಷಣ ಅಲ್ಲಿಂದ ಕೆಲವು ಇನ್ಫೆಕ್ಷನ್ ಅವ್ರಿಗೆ ಎಕ್ಸ್ಕ್ಲೂಸಿವ್ಲಿ ಬರುತ್ತೆ. ನಾವು ಅದು ರೈನೋಸ್ಪೊರಿಡಿಯೋಸಿಸ್ ಅಂತ ಹೇಳ್ತೀವಿ. ಈಗ ಎಷ್ಟು ನಮ್ದು ಅಡ್ವಾನ್ಸ್ ಆಗಿದೆ ಆದರೂ ಕೂಡ ಇದೆಲ್ಲ ಕಾಯಿಲೆಗಳು ಹೆಚ್ಚಾಗಿ ಒಂದು ವರ್ಕ್ ಪ್ಯಾಟರ್ನಲ್ಲಿ ಬರುತ್ತೆ. ಸೊ ಅದರಲ್ಲಿ ಕೂಡ ನಮಗೆ ಬ್ಲೀಡಿಂಗ್ ಆಗ್ತದೆ ಮೂಗಿಂದ. ಸೊ ರೈನೋಸ್ಪೊರಿಡಿಯೋಸಿಸ್ ಅಂತ ಹೇಳ್ತೀವಿ. ನಾವಿನ್ನೂ ಸ್ವಲ್ಪ ಈ ಮಂಗಳೂರು, ದಕ್ಷಿಣ ಕನ್ನಡ ಆ ಕಡೆ ರೈನೋಸ್ಪೊರಿಡಿಯೋಸಿಸ್ ಎಲ್ಲ ಜಾಸ್ತಿ ಇರುತ್ತೆ. ನೀವು ಅದೇ ಸ್ವಲ್ಪ ಡ್ರೈ ರೀಜನ್ ಕಡೆ ಹೋದರೆ ಅಲ್ಲಿ ರೈನೋಸ್ಕ್ಲಿರೋಮಾ ಅಂತ ಹೇಳ್ತೀವಿ. ಸರ್, ನೀವು ಹೇಳಿದ್ರಿ ನೇಸಲ್ ಬ್ಲೀಡಿಂಗ್ ಬಗ್ಗೆ ಹೇಳಿದ್ರಿ, ಹಾಗೆ ಸೈನಸೈಟಿಸ್ ಬಗ್ಗೆ ಹೇಳಿದ್ರಿ. ಅದರ ಬಗ್ಗೆ ಇನ್ನೊಂಚೂರು ನಮಗೆ ಡೀಟೇಲ್ಸ್ ಕೊಡ್ಬೋದಾ ಅಂತ? ಹೌದು, ನೋಡಿ, ಸೈನಸೈಟಿಸ್ ಅಂದರೆ ನಮ್ಮದು ಸೈನಸ್ ಒಳಗಡೆ ಕಫ ತುಂಬ್ಕೊಂಡು ಅದಕ್ಕೆ ಇನ್ಫೆಕ್ಷನ್ ಆಗಿ ಒಂಥರ ಮೂಗಲ್ಲಿ ದಪ್ಪ ದಪ್ಪ ರೇಷೆ ಬರೋದು, ತಲೆನೋವು ಬರೋದು, ಇದೆಲ್ಲ ಸಮಸ್ಯೆ ಇರುತ್ತೆ. ಹೆಚ್ಚಾಗಿ ಹೆಂಗಸರಲ್ಲಿ ಸೈನಸ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಬರುತ್ತೆ, ಯಾಕಂದರೆ ಅಲರ್ಜಿ ಕೂಡ ಜಾಸ್ತಿ ಇರುತ್ತೆ. ಈಗ ಹೆಚ್ಚಾಗಿ ನಾವು ಪೋಸ್ಟ್ ಕೋವಿಡ್ ಎಲ್ಲ ಫಂಗಲ್ ಸೈನಸೈಟಿಸ್ ತುಂಬ ಜಾಸ್ತಿ ನೋಡ್ತಾ ಇದ್ದೇವೆ. ಬಟ್ ಹೆಚ್ಚಾಗಿ ಅದು ಫಂಗಲ್ ಸೈನಸೈಟಿಸ್ ಬೇರೆ ಬೇರೆ ರೀತಿ ಬರುತ್ತೆ. ಒಂದು ಎಲರ್ಜಿ ಇದ್ದಿದ್ದಕ್ಕೆ ಕೆಲವು ಸತಿ ಫಂಗಸ್ ಆದರೂ ಕೂಡ ನಾವು ಶಸ್ತ್ರಚಿಕಿತ್ಸೆಯಲ್ಲಿ ಅದಕ್ಕೆ ಕಂಪ್ಲೀಟಾಗಿ ಗುಣ ಮಾಡಲಿಕ್ಕಾಗುತ್ತೆ. ಅದು ಬಿಟ್ಟರೆ ಕೆಲವು ಸತಿ ಸೈನಸ್ ಒಟ್ಟಿಗೆ ನಮ್ಮದು ದುರ್ಮಾಂಸಗಳು ಇರ್ತವೆ. ನಾವು ಎಥಮೋಡಲ್ ಪಾಲಿಪ್ ಮತ್ತು ಆ್ಯಂಟ್ರೋಕೋನಲ್ ಪಾಲಿಪ್, ದುರ್ಮಾಂಸ ಅಂತ ಹೆಚ್ಚಾಗಿ ಗೊತ್ತು. ಅಲರ್ಜಿ ರಿಲೇಟೆಡ್ ದುರ್ಮಾಂಸನೂ ಕೂಡ ನಮಗೆ ಸೈನಸೈಟಿಸ್ ಒಟ್ಟಿಗೆ ಬಂದರೆ ಶಸ್ತ್ರಚಿಕಿತ್ಸೆಯಲ್ಲಿ ಗುಣ ಮಾಡಲಿಕ್ಕಾಗುತ್ತೆ. ಬಟ್ ಹೆಚ್ಚಾಗಿ ಏನು ಗಮನಿಸ್ಬೇಕಂದ್ರೆ ಏನಂದರೆ, ಇದು ಸೈನಸ್ ಇಶ್ಯೂಸ್ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ರಿಲೇಟೆಡ್ ತುಂಬ ಕೆಲವು ಪ್ರಾಬ್ಲಮ್ ಎಲ್ಲ ಬರ್ತಾ ಇರ್ತವೆ. ಸೊ ಆದಷ್ಟು ಬೇಗ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ಅದಕ್ಕಾಗಿ ಒಂದು ಶಸ್ತ್ರಚಿಕಿತ್ಸೆ ಇಲ್ಲಾಂದರೆ ಏನಾದರೂ ಬೇರೆ ರೀತಿ ಟ್ರೀಟ್ಮೆಂಟನ್ನು ನೀಡಿಸಿದರೆ ಅದು ಆದಷ್ಟು ಬೇಗ ಗುಣ ಆಗುತ್ತೆ. ಟ್ರೀಟ್ಮೆಂಟ್ಗಳು ಲಭ್ಯ ಇದೆ. ಶಸ್ತ್ರಚಿಕಿತ್ಸೆ ಅಲ್ಲದೆ, ಸರ್ಜರಿ ಇಲ್ಲದೆ ಬೇರೆ ಯಾವ ಒಂದು ಆಪ್ಷನ್ಸ್ ಇರುತ್ತೆ ಸರ್? ಹೆಚ್ಚಾಗಿ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಜಸ್ಟ್ ಟ್ಯಾಬ್ಲೆಟ್ಸ್ ಮತ್ತು ಒಂದು ನೇಸಲ್ ಸ್ಪ್ರೇಯಲ್ಲೆಲ್ಲ ಅದಕ್ಕೆ ಗುಣಪಡಿಸ್ಬೋದು. ಓಕೆ, ಇನ್ನು ಗಂಟಲಿನ ಕಡೆ ಬರೋದಾದರೆ ವಾಯ್ಸ್ ಡಿಸಾರ್ಡರ್ಸ್ ಇರುತ್ತೆ ತುಂಬ ಜನ. ಈಗ ಟೀಚರ್ಸ್ ಅಂತ ತಗೊಂಡಾಗ, ನಾವು ಟೀಚರ್ಸ್ ತುಂಬ ಕ್ಲಾಸ್ ಮಾಡ್ತಾರೆ, ಮಾತಾಡ್ತಾರೆ. ಅದು ಅಂಥವರಲ್ಲಿ ಈ ವಾಯ್ಸ್ ಡಿಸಾರ್ಡರ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ? ಅದರ ಬಗ್ಗೆ ಏನು ಹೇಳ್ತೀರಾ ಅಂತ? ಹೌದು, ಆ್ಯಕ್ಚುಲಿ ನಮ್ಮದು ಬುಕ್ಕಲ್ಲೇ ಒಂದು ಟೀಚರ್ಸ್ ನೊಡ್ಯೂಲ್ಸ್ ಅಂತ ಹೇಳ್ತೀವಿ. ಅದು ಹೆಚ್ಚಾಗಿ ಬಂದಿದ್ದು ನಮ್ಮದು ಟೀಚರ್ಸಲ್ಲಿ ಜಾಸ್ತಿ ನೋಡಲಿಕ್ಕೆ ಬರುತ್ತೆ. ಏನಂದರೆ ವಿಷಯ, ಅದರಲ್ಲಿ ಟೀಚರ್ಸ್ ನೀವು ನೋಡಿದ್ರೆ, ಪಾಠ ಮಾಡಬೇಕಾದ್ರೆ ನೀವು ಶಾಲೆಯಲ್ಲಿ ಹೋದರೆ ಜೋರಾಗಿ ಕೂಗ್ತಾ ಇರ್ತಾರೆ, ಮಕ್ಕಳಷ್ಟು ಬೊಬ್ಬೆ ಹಾಕ್ತಾ ಇರ್ತಾರೆ. ಆದರೆ ಮಕ್ಕಳೆಷ್ಟು ಬೊಬ್ಬೆ ಹಾಕ್ತಾರೆ ಅದಕ್ಕಿಂತ ಜಾಸ್ತಿ ಸ್ವರದಲ್ಲಿ, ದೊಡ್ಡ ಸ್ವರದಲ್ಲಿ ಅವರು ಪಾಠ ಮಾಡ್ತಾ ಇರ್ತಾರೆ. ಹಾಗೆ ಮಾಡ್ತಾ 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 ಅದು ನಾರ್ಮಲ್ ಅಲ್ಲ, ನಾವು ಮಾತಾಡೋದು ನಾರ್ಮಲು. ಆದರೆ ಒಂದ್ಸತಿ ನಾವು ಇದ್ದಿದ್ದು ಲೆವೆಲ್ಗಿಂತ ಜಾಸ್ತಿ ಮಾತಾಡ್ಲಿಕ್ಕೆ ಹೋದರೆ ಅದು ನಾರ್ಮಲ್ ಆಗುತ್ತೆ. ಅದು ಆಗ್ತಾ 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 ಒಂದು ಪಾಯಿಂಟಲ್ಲಿ ನಮ್ಮದು ಧ್ವನಿ ಪೆಟ್ಟಿಗೆಯಲ್ಲಿ ತುಂಬ ಬಾವು ಕೂಡ್ಕೊಂಡು ಮತ್ತು ಅದು ಒಂಥರ ದಪ್ಪ ಆಗಿ ಚಿಕ್ಕ ಚಿಕ್ಕದು ಗುಳ್ಳೆಗಳು ಅದರಲ್ಲಿ ಬರುತ್ತೆ. ಆ ಗುಳ್ಳೆಗೆ ನಾವು ಟೀಚರ್ಸ್ ನೊಡ್ಯೂಲ್ಸ್ ಅಂತ ಹೇಳ್ತೀವಿ ಸ್ಟಾರ್ಟಿಂಗಲ್ಲಿ. ಈಗ ಹೊಸ ಟರ್ಮ್ಸ್ ಕೂಡ ಬಂದಿದ್ದಾವೆ. ಇವಾಗ ಲೇಟೆಸ್ಟ್ ಟರ್ಮ್ ಅಂದರೆ ಅದಕ್ಕೆ ಸ್ಕ್ರೀಮರ್ಸ್ ನೊಡ್ಯೂಲ್ಸ್ ಕೂಡ ಅಂತ ಹೇಳ್ತಾರೆ. ಅದು ಚಿಕ್ಕ ಮಕ್ಕಳದಲ್ಲಿ ನೋಡ್ಲಿಕ್ಕೆ ಬರುತ್ತೆ. ನಮ್ಮದು ನ್ಯೂ ಏಜ್ ಮಿಲಿನಿಯಲ್ ಕಿಡ್ಸ್ ಅಂತ ಹೇಳ್ತೀವಿ. ಅದು ಹಠ ಮಾಡೋದು ತುಂಬ ಜಾಸ್ತಿ. ನಾವು ಚಿಕ್ಕವರು ಬೇಗ ಹಠ ಮಾಡಲಿಕ್ಕಿಲ್ಲ, ಯಾಕಂದರೆ ಅವಾಗ ಬೇರೆ ಸಿಚುವೇಷನಲ್ಲಿ. ಈಗಿನ ಮಕ್ಕಳು ಹಠ ಮಾಡಿದ್ರೆ ಅವ್ರಿಗೆ ಎಂಥದ್ದು ಮಾಡಲಿಕ್ಕಾಗಲ್ಲ. ಸೊ ಅವ್ರದ್ರಲ್ಲಿ ನಾವು ಸ್ಕ್ರೀಮರ್ಸ್ ನೊಡ್ಯೂಲ್ಸ್ ಅಂತ ಹೇಳ್ತೀವಿ. ಬಟ್ ಹೆಚ್ಚಾಗಿ ಏನಂದರೆ, ಹೆಂಗಸರು ನಮ್ಮದು ಟೀಚಿಂಗ್ ಪ್ರೊಫೆಷನಲ್ಲಿ ಜಾಸ್ತಿ ಅವರೇ ಇರೋದು. ಅಟ್ಲೀಸ್ಟ್ ನಾವೆಲ್ಲ ಶಾಲೆಗೆ ಹೋಗಬೇಕಿದ್ರೆ ನಮಗೆ ಜಾಸ್ತಿ ಮೇಡಮ್ಗಳಿದ್ರು, ಸರ್ಗಳಷ್ಟಿರಲಿಲ್ಲ. ಈಗಲೂ ಕೂಡ ನಾವು ನೋಡ್ತೀವಿ ಟೀಚಿಂಗ್ ಪ್ರೊಫೆಷನಲ್ಲಿ ಹೆಂಗಸರು ಜಾಸ್ತಿ ಇರ್ತಾರೆ. ಸೊ ಅವ್ರದ್ರಲ್ಲಿ ಇದು ಒಂದು ಧ್ವನಿ ಪೆಟ್ಟಿಗೆಯಲ್ಲಿ ಬರೋದಂಥ ಕಾಯಿಲೆ ಅದು.
ಇದರಲ್ಲಿ ಸ್ವರ ಕಂಪ್ಲೀಟಾಗಿ ಬಿದ್ದೋಗುತ್ತೆ. ಮತ್ತು ಆದರೂ ಕೂಡ ಅವರು ಪಾಠ ಮಾಡೋದು ತಪ್ಪಿಸಲ್ಲ. ಅದು ಸಮಸ್ಯೆ ಇಟ್ಕೊಂಡು ಕೂಡ ಅವರು ಪಾಠ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕಾಗಿ ನಿಮ್ಗೆ ಹಾಗೇನಾದರೂ ಸಮಸ್ಯೆ ಇದ್ದರೆ ತಕ್ಷಣ ನೀವು ENT ಸರ್ಜನ್ ಹತ್ರ ಹೋಗಿ ಇದಕ್ಕೆ ಶಸ್ತ್ರಚಿಕಿತ್ಸೆಯಲ್ಲಿ ಕಂಪ್ಲೀಟಾಗಿ ಗುಣ ಮಾಡ್ಲಿಕ್ಕೆ ಬರುತ್ತೆ. ನಾವು ತುಂಬ ನೋಡ್ತೀವಿ, ನಾವು ತುಂಬವರೆಗೆ ಮೋಟಿವೇಟ್ ಕೂಡ ಮಾಡ್ತೀವಿ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ. ಮತ್ತು ಕೆಲವು ಸತಿ ಚಾಕ್ ಡಸ್ಟ್ ಎಲರ್ಜಿ ಕೆಲವ್ರಿಗೆ ಇರುತ್ತೆ, ಅವ್ರದ್ರಲ್ಲಿ ಸ್ವಲ್ಪ ಬೇಗ ಬರುತ್ತೆ. ಯಾಕಂದರೆ ಎಲರ್ಜಿ ಮತ್ತು ಅವರು ಪಾಠ ಮಾಡೋದ ಕೋರ್ಸಲ್ಲಿ ಇದು ಸಮಸ್ಯೆ ಅವ್ರದ್ರಲ್ಲಿ ಜಾಸ್ತಿ ಬರುತ್ತೆ. ಈವನ್ ಇದಕ್ಕಾಗಿ ನಾವು ಲೇಸರ್ ಸರ್ಜರಿ ಕೂಡ ಉಂಟು. ಸೊ ಅದರಲ್ಲಿ ಕೆಲವು ಸೆಂಟರ್ಸಲ್ಲಿ ಡೇ ಕೇರ್ ಪ್ರೊಸೀಜರ್ ಅಂತ ಮಾಡ್ತಿದ್ದಾರೆ. ಸೊ ಅದು ಡಿಪೆಂಡ್ಸ್. ಶಸ್ತ್ರಚಿಕಿತ್ಸೆಯಲ್ಲಿ ಇಸ್ ಅಬ್ಸಲ್ಯೂಟ್ಲಿ ನಿಮ್ಮದು ರಿಸ್ಕ್ ಫ್ರೀ. ಸೊ ಒಳ್ಳೆ ರಿಸಲ್ಟ್ ಕೂಡ ಉಂಟು. ಸೊ ಹಾಗೇನಾದರೂ ಸಮಸ್ಯೆ ಇದ್ದರೆ ತಕ್ಷಣವಾಗಿ ಒಂದು ಕನ್ಸಲ್ಟ್ ಮಾಡಬೇಕು. ಇನ್ನು ಸಾಮಾನ್ಯವಾಗಿ ಬಾಲ್ಯ, ಯೌವನ, ಮುಪ್ಪು 3 ಸ್ಟೇಜಸ್ ಇರುತ್ತೆ. ಯೌವನದಲ್ಲಿ ವಾಯ್ಸ್ ಚೇಂಜ್ ಆಗುತ್ತೆ, ಅಡೋಲಸೆನ್ಸ್ ಪೀರಿಯಡಲ್ಲಿ ಏನಿದೆ ವಾಯ್ಸ್ ಚೇಂಜಸ್ ಆಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ವುಮೆನ್ಸಲ್ಲಿ ಯಾವ ರೀತಿಯಾಗಿ ಅದು ಕಾಣಿಸ್ಕೊಳ್ಳುತ್ತೆ ಅಂತ? ಹೌದು ನೋಡಿ, ಇವಾಗ ನಾವು ಮಕ್ಕಳಿರ್ಬೇಕಿದ್ರೆ ಎಲ್ಲರೂ ಕಾಮನ್ ಆಗಿರೋದೆಲ್ಲ ಸ್ವರ ಎಲ್ಲ ಕಾಮನ್ ಆಗಿರುತ್ತೆ. ಮಕ್ಕಳು ಹೇಗೂ ಬೆಳೀತಿರ್ತಾರೆ ಹಾಗೆ ತನ್ನಷ್ಟಿಗೆ ವಾಯ್ಸ್ ಚೇಂಜಸ್ ಆಗುತ್ತೆ. ಅದು ಇಟ್ ಇಸ್ ಅಂಡರ್ ಹಾರ್ಮೋನಲ್ ಇನ್ಫ್ಲುಯೆನ್ಸ್, ಅದು ನಾರ್ಮಲ್ ಫಿಸಿಯಾಲಜಿ ಅದು. ಹಾಗೆ ಗಂಡಸರು, ಗಂಡ್ಮಕ್ಕಳು 1 ಪಾಯಿಂಟ್ ಆದಮೇಲೆ ಅವ್ರದ್ದು ಸ್ವರ ಸ್ವಲ್ಪ ಹೆವಿ ಹಾಕ್ಕೊಂಡು ಹೋಗುತ್ತೆ. ಮತ್ತು ಅವರು ತುಂಬ ಹೈ ಪಿಚ್ ಮಾತಾಡ್ಲಿಕ್ಕಾಗಲ್ಲ. ಬಟ್ ಹೆಂಗಸರು ಸ್ವಲ್ಪ ಹೈ ಪಿಚ್ ಮತ್ತು ಲೋ ಇಂಟೆನ್ಸಿಟಿ. ಅದು ಕ್ಲಾಸಿಕಲ್ ನೀವು ನೋಡಬೇಕಿದ್ರೆ ಇವರು ಕ್ಲಾಸಿಕಲ್ ಸಿಂಗರ್ಸ್ ಮತ್ತು ಯಾರು ಹಾಡ್ತಾರೆ ಅವ್ರದ್ರಲ್ಲಿ ಅದು ಎದ್ದು ಕಾಣ್ತದೆ. ಅವ್ರು ಯಾವಾಗ ಒಂದು ರಾಗ ಹಿಡ್ಕೊಂಡ್ರೆ ಹೆಂಗಸರು ಎಷ್ಟು ಚೆನ್ನಾಗಿ ಎಷ್ಟು ಉದ್ದ ಇಳಿಬೋದು, ಗಂಡಸರಿಗೆ ಅಷ್ಟು ಮಾಡೋಕ್ಕಾಗಲ್ಲ. ನ್ಯಾಚುರಲ್ ಅದು. ಸೊ ಇದೊಂದು ನಾರ್ಮಲ್, ಅದು ಕ್ರಮೆ, ಅದು ತನ್ನಷ್ಟಿಗೆ ಆಗಲೇಬೇಕು. ಕೆಲವು ಸತಿ ಅವರು ಹೆಂಗಸರು ಯಾರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಅವರು ಒಂಥರ ವಾಯ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಂದರೆ ಒಂದು ಆ ರೀತಿಯೇ ವಾಯ್ಸ್ ಇರಲಿ ಅಂತ. ಇಲ್ಲಾಂದರೆ ಕೆಲವು ಸತಿ ಅದಕ್ಕೆ ಓವರ್ ಸ್ಟ್ರೈನ್ ಮಾಡಿ ಇನ್ನೂ ಜಾಸ್ತಿ ಒಂದು ಶ್ರಿಲ್ನೆಸ್ ಇಲ್ಲಾಂದರೆ ಪೀಕ್ ಬರಲಿ ಅಂತ ಟ್ರೈ ಮಾಡ್ತೆ. ಸೊ ಎರಡೂದ್ರಲ್ಲಿ ನಮ್ಮದು ವಾಯ್ಸ್ ಬಾಕ್ಸ್ ಸ್ವಲ್ಪ ಅದರಲ್ಲಿ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅದಕ್ಕೆ ಸರಿ ಮಾಡಿದ್ರೆ ಅದು ಕರೆಕ್ಟಾಗಿ ಹೋಗುತ್ತೆ. ಮುಂದೆ ಬರ್ತಾ ಕೆಲವು ಸತಿ ಅದರಲ್ಲಿ ಒಂದು ಚೇಂಜಸ್ ಬಂದಾದಮೇಲೆ ನಮಗೆ ಸರ್ಜರಿಯಲ್ಲಿ ಸರಿ ಮಾಡಬೇಕಾಗುತ್ತೆ. ಸೊ ಇದು ಒಂದು ನಾರ್ಮಲ್ ಕ್ರಮೆ. ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇದ್ದರೆ ಅದು ಅಷ್ಟು ಸಮಸ್ಯೆ ಬರಲ್ಲ. ಇನ್ನು ಸಾಮಾನ್ಯವಾಗಿ ಕೆಲವು ಜನ ಹೆಂಗಸರು ಏನಾಗ್ತಾರೆ, ತಂಬಾಕು ಸೇವನೆಯನ್ನು ಮಾಡ್ತಾರೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆ ಬರುತ್ತೆ. ಇದರಿಂದಾಗಿ ಗಂಟಲು ಕ್ಯಾನ್ಸರ್ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ಅದರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ನೋಡಿ, ತಂಬಾಕು ಸೇವನೆ ಗಂಡಸರು ಹೆಚ್ಚಾಗಿ ಬೀಡಿ ಸಿಗರೇಟ್ ಜಾಸ್ತಿ ತಗೋತಾರೆ. ಬಟ್ ಹೆಂಗಸರು ಇದು ನಮ್ಮದು ಅಡಿಕೆ ಮತ್ತು ಒಂದು ತಂಬಾಕುವನ್ನು ಬಾಯಿ ಒಳಗಡೆ ಇಟ್ಕೊಳ್ಳೋದು, ಇದೆಲ್ಲ ನಾವು ಹೆಚ್ಚಾಗಿ ನಮ್ಮದು ಸಿಟಿಯಲ್ಲೆಲ್ಲ ಅಷ್ಟೆಲ್ಲ ನೋಡ್ಲಿಕ್ಕೆ ಬರಲ್ಲ. ಬಟ್ ಸ್ವಲ್ಪ ನೀವು ಹೊರಗಡೆ ರೂರಲ್ ಸೈಡೆಲ್ಲ ಹೋದರೆ ತುಂಬ ಕಾಮನ್ ಅದು. ಅವ್ರಿಗೆ ಗೊತ್ತಿಲ್ಲಾರದೆ ಒಳಗಡೆ ಅದು ತನ್ನಷ್ಟಿಗೆ ಕ್ಯಾನ್ಸರ್ ಅಂತೂ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಹೆಚ್ಚಾಗಿ ಇವರಿಗೆ ನಾಲಿಗೆದು ಮತ್ತು ಗಂಟಲದು ಮತ್ತು ಕೆಲವು ಸತಿ ದವಡೆದು ಕ್ಯಾನ್ಸರ್ ಎಲ್ಲ ಬರುತ್ತೆ ಹೆಂಗಸರದಲ್ಲಿ. ಇದು ಒಂದು ಕ್ಯಾನ್ಸರ್ ನಮ್ಮದು ಇಂಡಿಯಾದಲ್ಲಿ ಹೆಚ್ಚಾಗಿ ನಾವು ಬಕ್ಕಲ್ ಮ್ಯೂಕೋಸ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಅಂದರೆ ನಮ್ಮದು ದವಡೆ ಮತ್ತು ಒಳಗಡೆ ಭಾಗದು ಕೆನ್ನೆದು ಕ್ಯಾನ್ಸರ್ ಅದು. ಇಡೀ ಜಗತ್ತಲ್ಲಿ ನಮ್ಮದು ಇಂಡಿಯಾದಂದರೆ ಹೈಯೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಆ ಕ್ಯಾನ್ಸರ್ಗನ್ನು ನಾವು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಇಂಡಿಯನ್ ಕ್ಯಾನ್ಸರ್ ಅಂತ ಹೇಳೋದು. ಅದಕ್ಕೆ ಒಂದು ನಿಕ್ ನೇಮ್ ಥರ ಇಂಡಿಯನ್ ಕ್ಯಾನ್ಸರ್ ಅಂದರೆ ಆ ಕ್ಯಾನ್ಸರ್ ಅಂತ. ಯಾಕಂದರೆ ಅಷ್ಟು ಹೆವಿ ಲೋಡ್ ಉಂಟು ನಮ್ಮ ದೇಶದಲ್ಲಿ. ಸೊ ಇದು ಒಂದು ಜಾಸ್ತಿ ಹೆಂಗಸರಲ್ಲಿ ಮತ್ತು ರೂರಲ್ ಅಂದರೆ ಯಾರು ಹಳ್ಳಿಯಲ್ಲಿ ಇರ್ತಾರಲ್ಲ ಅವರಲ್ಲಿ ನೋಡ್ಲಿಕ್ಕೆ ಬರುತ್ತೆ. ಯಾಕಂದರೆ ನಮಗೆ ಗೊತ್ತಾಗಲ್ಲ. ಗಂಡಸರು ಹೊರಗಡೆ ಹೋಗಿ ಬಿಡಿ ಸಿಗರೇಟ್ಸ್ ಹೋದರೆ ಗೊತ್ತಾಗುತ್ತೆ. ಅದು ಬಟ್ ಹೆಂಗಸರು ಒಳಗಡೆ ಕೆಲವು ಕಡೆ ನಾವು ಮಿಶ್ರಿ ಅಂತ ಹೇಳ್ತೀವಿ, ನೀವು ಕೇಳಿರ್ಬೋದು. ಅದು ಸುಣ್ಣ ಮತ್ತು ತಂಬಾಕುವನ್ನು ಬೆರಳ ಮೇಲೆ ಹಾಕಿ ಅವರು ತಮ್ಮ ದವಡೆ ಮೇಲೆ ಹೀಗೆ ಉಜ್ತಾರೆ. ಅದು ಒಂಥರ ಅದು ಹ್ಯಾಬಿಟ್ ಅದು ಗೊತ್ತಿಲ್ಲಾರ್ದೆ ಒಂದು ಹಾಗೆ ಮಾಡ್ತಾ ಒಂದು 10-20 ವರ್ಷ ನಂತರ ಕ್ಯಾನ್ಸರ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವು ಕಮ್ಯುನಿಟೀಸಲ್ಲಿ ಎಲ್ಲರೂ ಮಾಡ್ತಾರೆ, ಒಬ್ರಿಬ್ರು ಅಂತೆಲ್ಲ. ಅದು ಒಂಥರ ಹೀಗೆ ಸೋಷಿಯಲ್ ಪ್ರಾಕ್ಟೀಸ್ ಅದು. ಮುಂಚೆ ನಾವು ಅವ್ರ ತಂದೆ ತಾಯಿ ಮಾಡ್ತಾಯಿದ್ರು, ಇವಾಗ ಅವರು ಕೂಡ ಮಾಡ್ತಾಯಿದ್ದಾರೆ. ಈಗ ನಾವು ಹೇಗೆ ನಮ್ಗೆ ಗೊತ್ತಾಗ್ತದೆ, ನಾವು ಸ್ವಲ್ಪ ರಿಸರ್ಚ್ ಮಾಡಿ ನೋಡ್ತಾ ಇದ್ದೀವಿ. ಇದೆಲ್ಲ ಸಮಸ್ಯೆದಲ್ಲಿ ಹೆಂಗಸದಲ್ಲಿ ಈ ರೀತಿ ಕಾಯಿಲೆಯನ್ನು ಸ್ಟಾರ್ಟ್ ಆಗೋದು ಸ್ಕೋಪ್ ಜಾಸ್ತಿ ಇರುತ್ತೆ. ಈವನ್ ನಾವೊಂದು
ಪ್ಲಂಬರ್ ವಿನ್ಸನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಸಿಡ್ರೋಫೆನಿಕ್ ಡಿಸ್ಫೇಜಿಯಾ. ಅದೇನೆಂದರೆ ಹೆಂಗಸರದ್ರಲ್ಲಿ ಅನಿಮಿಯಾ ಸಾಧಾರಣ ತುಂಬ ಕಾಮನ್. ಅದರಲ್ಲಿ ಕೆಲವು ಸತಿ ಅನ್ನನಾಳದಲ್ಲಿ ಒಂದು ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 90% ಹೆಂಗಸರಲ್ಲಿ ಇದು ಕ್ಯಾನ್ಸರ್ ಬರೋದು. ಅದಕ್ಕೆ ನಾವು ಪೋಸ್ಟ್ ರಿಕ್ವೈರ್ಡ್ ಕಾರ್ಸಿನೋಮ್ ಅಂತ ಹೇಳ್ತೀವಿ. ಇದು ಬಂದರೆ ಇದು ಹೆಚ್ಚಾಗಿ ಒಂದು 30-40 ವರ್ಷದ ಹೆಂಗಸರಲ್ಲಿ ಜಾಸ್ತಿ ಬರುತ್ತೆ. ಸೊ ಇದು ಒಂದು ಎಕ್ಸ್ಕ್ಲೂಸಿವ್ ಕಂಡೀಷನ್. ಹೀಗೆ ನಮ್ಮ ಕಿವಿಯಲ್ಲಿ ನಾವು ಓಟೋಸ್ಕ್ಲೆರೋಸಿಸ್ ಅಂತ ಹೇಳಿದ್ವಿ, ಅದೇ ರೀತಿ ಹೆಂಗಸರಲ್ಲಿ ಇದೊಂದು ಎಕ್ಸ್ಕ್ಲೂಸಿವ್ ಸಿಡ್ರೋಫೆನಿಕ್ ಡಿಸ್ಫೇಜಿಯಾ, ಪೋಸ್ಟ್ ರಿಕ್ವೈರ್ಡ್ ಕಾರ್ಸಿನೋಮ್ ಅಂತ ಅನ್ನನಳದಲ್ಲಿ ಬರೋದಂಥ ಕ್ಯಾನ್ಸರ್ ಇದು. ಇದು ನಾವು ತುಂಬ ಸೀರಿಯಸ್ ಆಗಿ ತೊಗೋಬೇಕು, ಯಾಕಂದರೆ ಇದು ಹೆಚ್ಚಾಗಿ ಗೊತ್ತಿರಲ್ಲ, ಮತ್ತು ನಾವು ಎದಕ್ಕೆ ಬಂದಿದ್ದಂತೂ ಕೂಡ ಗೊತ್ತಿರಲ್ಲ. ಕೆಲವು ಸತಿ ಅವ್ರು ತಂಬಾಕು ಸೇವನೆಲ್ಲ ಮಾಡ್ತಿರಲ್ಲ, ಬಟ್ ಅವ್ರ ಜನರಲ್ ಕಂಡೀಷನ್ನೇ ವೀಕ್ ಆಗಿರುತ್ತೆ. ಅವರು ಒಂದು ಹಳ್ಳಿದಲ್ಲಿ ಇರಬೇಕಿದ್ರೆ ಅವರು ಎಷ್ಟು ಅನಿಮಿಯಾ ಅಲ್ಲಿ ಅನಿಮಿಯಾ ಅಂತಷ್ಟು ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಇರಲ್ಲ. ಸೊ ಅವ್ರದ್ರಲ್ಲಿ ಇದು ನೋಡ್ಲಿಕ್ಕೆ ಬರುತ್ತೆ. ಮತ್ತು ತುಂಬ ಬ್ಯಾಡ್ ಪ್ರೋಗ್ನೋಸಿಸ್, ಅಂದರೆ ಅದು ಬಂದರೆ ನಾವೆಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ನಮಗೆ ತುಂಬ ಜಾಸ್ತಿ ಸರ್ವೈವಲ್ ಕೊಡೋಕ್ಕಾಗಲ್ಲ. ಸೊ ಇದು ಪ್ರಿವೆಂಟೇಬಲ್ ಕಾಸ್. ಇದು ಅವ್ರ ಜನರಲ್ ಕಂಡೀಷನ್ ಹೆಲ್ತ್ ಎಲ್ಲ ಚೆನ್ನಾಗಿದ್ದರೆ ಇದೆಲ್ಲ ಬರಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಗೊತ್ತಿದ್ರೆ ಅವರು ಕೂಡ ತಮ್ಮ ಆರೋಗ್ಯವನ್ನು ಸ್ಟಾರ್ಟಿಂಗಲ್ಲೇ ಕರೆಕ್ಟಾಗಿ ನೋಡಿಕೊಂಡ್ರೆ ಇಂಥದ್ದೆಲ್ಲ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡ್ಬೋದು. ಓಕೆ, ಇನ್ನೊಂದು ಡಾಕ್ಟರ್, ಮೋಸ್ಟ್ ಕಾಮನ್ ತುಂಬ ಜನರಲ್ಲಿ ಈಗ ನಾವು ಕೇಳ್ತಾ ಇರ್ತೇವೆ ಥೈರಾಯ್ಡ್ ಸಮಸ್ಯೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ, ಥೈರಾಯ್ಡ್ ಪ್ರಾಬ್ಲಮ್ಸ್ ಬಗ್ಗೆ? ಥೈರಾಯ್ಡ್ ಪ್ರಾಬ್ಲಮ್ ಸ್ಪೆಷಲಿ ನಮ್ಮ ಈ ಬೆಲ್ಟಲ್ಲಿ, ದಕ್ಷಿಣ ಕನ್ನಡ ಕೇರಳ ಬೆಲ್ಟಲ್ಲೆಲ್ಲ ಥೈರಾಯ್ಡ್ ಹೆಣ್ಮಕ್ಳದಲ್ಲಿ ತುಂಬ ಕಾಣ್ಲಿಕ್ಕೆ ಬರುತ್ತೆ. ನೀವು ಒಂದು 10 ಪೇಷಂಟ್ ಬಂದರೆ ಅದರಲ್ಲಿ 8-9 ಹೆಣ್ಮಕ್ಳು ಇರ್ತಾರೆ. ಹೆಚ್ಚಾಗಿ ಅದು ಒಂದು ಕ್ರಮೆ ಅಂಡರ್ ದ ಹಾರ್ಮೋನ್ ಇನ್ಫ್ಲುಯೆನ್ಸಲ್ಲಿ ನಮ್ಮದು ಥೈರಾಯ್ಡ್ ಸ್ವಲ್ಪ ದಪ್ಪ ಆಗುತ್ತೆ ಮತ್ತು ಒಂದು ಪಾಯಿಂಟಲ್ಲಿ ಕೂಡ ಕಡಿಮೆ ಆಗುತ್ತೆ. ಕೆಲವ್ರದ್ರಲ್ಲಿ ಅದು ಜಾಸ್ತಿ ಆಗ್ತಾ ಒಂಥರ ಅದು ನೀರು ಕಟ್ಟದ ಗುಳ್ಳೆ ಎಲ್ಲ ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬರ್ತಾ ಅದು ದಪ್ಪ ಆಗಿ ಮತ್ತು ಎದ್ದು ಕಾಣ್ಬರ್ತದೆ. ಅದಕ್ಕೆ ಹಾಗೆ ಬಿಟ್ಟರೆ 1 ಪಾಯಿಂಟ್ ಆದಮೇಲೆ ಅದರಲ್ಲಿ ಕ್ಯಾನ್ಸರ್ ಕೂಡ ಬರ್ಬೋದು. ಗಂಡಸರಲ್ಲಿ ಬಂದರೆ ಅದು ಸ್ವಲ್ಪ ಹೈ ರಿಸ್ಕ್. ಹೆಂಗಸರಲ್ಲಿ ಬಂದರೆ ಅದು ಕಾಮನ್, ಆದರೆ ರಿಸ್ಕ್ ಅಷ್ಟಿರಲ್ಲ. ಸೊ ನಮ್ಮ ಕೆಲವು ಕ್ರೈಟೀರಿಯಾ ಎಲ್ಲ ಹೇಳ್ತೀವಿ ನಾವು. ಯೂಶ್ವಲಿ ಒಂದು 18 ವರ್ಷದಿಂದ ಕಡಿಮೆ, ಇಲ್ಲಾಂದರೆ 30-40 ವರ್ಷಕ್ಕಿಂತ ಜಾಸ್ತಿ ಅವ್ರ ಹೆಂಗಸರಲ್ಲಿ ಈ ಪ್ರಾಬ್ಲಮ್ ಬಂದರೆ ಅವ್ರು ತಕ್ಷಣವಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು, ಟೆಸ್ಟ್ ಎಲ್ಲ ಮಾಡಬೇಕು, ಮತ್ತು ಹೆಚ್ಚಾಗಿ ಅದು ಸರ್ಜರಿಯಲ್ಲಿ ನಮಗೆ ಗುಣ ಮಾಡಲಿಕ್ಕಾಗುತ್ತೆ. ಈವನ್ ಫಿಸಿಯೋಲಾಜಿಕಲ್ ಕೂಡ ಹೇಳ್ತೀವಿ, ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಸಡನ್ಲಿ ಥೈರಾಯ್ಡ್ ಸ್ವೆಲ್ಲಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ತನ್ನಷ್ಟಿಗೆ ಹೋಗುತ್ತೆ. ಸೊ ಕೆಲವು ಫಿಸಿಯೋಲಾಜಿಕಲ್ ಇಶ್ಯೂಸ್ ಇರ್ತವೆ, ಬಟ್ ಅದೆಲ್ಲ ಅಷ್ಟು ನಮಗೆ ಪ್ರಾಬ್ಲಮ್ ಕೊಡಲ್ಲ. ಬಟ್ ಹೆಚ್ಚಾಗಿ ನಾವು ನೋಡಿದ್ದೇವೆ ಸ್ವಲ್ಪ ಜಾಸ್ತಿ ಪ್ರಾಯದವರಲ್ಲಿ ಬಂದರೆ, ಮತ್ತು ಯಾವುದ್ರಲ್ಲಿ ಒಂದು 10-20 ವರ್ಷ ಅಂದಿತ್ತು ಅಂಥದ್ದವ್ರದ್ರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣ ಮಾಡಿದ್ರೆ ಒಳ್ಳೆಯದು. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಯಾವ ರೀತಿ ಅಂದರೆ ಅದಕ್ಕೆ ಯಾವ ಪಾಯಿಂಟಲ್ಲೂ ಶಸ್ತ್ರಚಿಕಿತ್ಸೆಯಲ್ಲಿ ಕಂಪ್ಲೀಟಾಗಿ ಗುಣ ಮಾಡ್ಬೋದು. ಕೆಲವರು ಶಸ್ತ್ರಚಿಕಿತ್ಸೆ ಹಿಡಿದ ತಕ್ಷಣ ಅವ್ರು ಸ್ವಲ್ಪ ಭಯ ಆಗ್ತದೆ. ಕುತ್ತಿಗೆಯನ್ನು ಕೊಯ್ದನ್ನು ಅದೆಲ್ಲ ತೆಗಿಬೇಕಿದ್ರೆ, ಅದು ವಿಚಾರಿಸ್ಬೇಕಿದ್ರೆ ನಮಗೆ ಒಂಥರ ಯಾರಿಗಾದ್ರೂ ಒಂಥರ ಮನಸ್ಸಿಗೆ ಇದಾಗುತ್ತೆ, ಮಾಡಿಸ್ಬೇಕಾ. ಆದರೆ ಇದರಲ್ಲಂದರೆ ಆದಷ್ಟು ಬೇಗ ನೀವು ಕರೆಕ್ಟ್ ಅಡ್ವೈಸ್ ತೊಗೊಂಡು ಅದಕ್ಕೆ ಏನಾದರೂ ಒಂದು ಸರ್ಜರಿ ಗುಣ ಮಾಡೋದಿದ್ರೆ ಆದಷ್ಟು ಬೇಗ ಮಾಡಿಸಿದ್ರೆ ಒಳ್ಳೆಯದು. ಓಕೆ ಡಾಕ್ಟರ್, ಇಷ್ಟೊತ್ತು ನಮಗೆ ENT ಅದರಲ್ಲೂ ವುಮೆನ್ಸಲ್ಲಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವ ವೀಕ್ಷಕರೇ, ENTಯ ಸಮಸ್ಯೆಗಳು, ಅದರಲ್ಲೂ ಕೂಡ ಹೆಂಗಸರಲ್ಲಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳು ಲಭ್ಯವಿದೆ ಅಂತ ನಮಗೆ ಡಾಕ್ಟರ್ ಮಾಹಿತಿಯನ್ನು ನೀಡಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.